ಓಂ ನಮಃ ಸಿದ್ಧೇಭ್ಯಃ ಓಂ ಶ್ರೀ ವೀತರಾಗಾಯ ನಮಃ. ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳೇ, ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ಐತಿಹಾಸಿಕ ಪ್ರಸಿದ್ಧವಾದಂಥ ವೇಣೂರು ಅತಿಶಯ ಕ್ಷೇತ್ರ ಭಗವಾನ್ ಬಾಹುಬಲಿ ಸ್ವಾಮಿಗೆ ಫೆಬ್ರವರಿ 22ರಿಂದ ಮಾರ್ಚ್ 1ರವರೆಗೆ ಮಹಾಮಸ್ತಕಾಭಿಷೇಕ ಹಮ್ಮಿಕೊಂಡಿದ್ದಾರೆ. ಒಂದರ್ಥದಲ್ಲಿ ವೇಣೂರಿನ ಮಹಾಮಸ್ತಕಾಭಿಷೇಕ ಏನಿದೆ, ವೇಣೂರು ಕ್ಷೇತ್ರ ಏನಿದೆ, ಅದಕ್ಕೂ ಶ್ರವಣಬೆಳಗೊಳದ ಬಾಹುಬಲಿ ಕ್ಷೇತ್ರಕ್ಕೂ ಅವಿನಾಭಾವವಾದಂಥ ಒಂದು ಸಂಬಂಧ. ಅದೇ ರೀತಿಯಾಗಿ ವೇಣೂರು ಕ್ಷೇತ್ರಕ್ಕೂ ಮೂಡುಬಿದ್ರಿ ಅತಿಶಯ ಕ್ಷೇತ್ರಕ್ಕೂ ಅವಿನಾಭಾವವಾದ ಸಂಬಂಧ. ಮೂಡುಬಿದ್ರಿ ಜೈನಕಾಶಿಯ ಮಠವು ಮತ್ತು ಶ್ರವಣಬೆಳಗೊಳದ ಮಠವು ಸಮಾನ ಗೌರವವುಳ್ಳಂಥ ಒಂದೇ ಗುರುವಿನ ಶಿಷ್ಯ ಪರಂಪರೆಯುಳ್ಳಂಥ ದೇಶೀಗಣ ಮೂಲ ಸಂಘದ ಪರಂಪರೆಯ ಪೀಠವಾಗಿದೆ. ಆ ಪೀಠದ ಮಾರ್ಗದರ್ಶನದಲ್ಲಿ ವೇಣೂರಿನ ತಿಮ್ಮಣ್ಣಾಜಿಲರು ಈ ಒಂದು ಭಗವಾನ್ ಬಾಹುಬಲಿ ಸ್ವಾಮಿಯ ಮೂರ್ತಿಯನ್ನು ಕೆತ್ತಿಸಿ ಆಮೇಲೆ ಎರಡನೆಯ ಮಧುರಕ್ಕ ದೇವಿ ಅನ್ನುವ ರಾಣಿಯ ಕಾಲದಲ್ಲಿ ಅವರು ಆಳಿದ್ದು 1610ರಿಂದ 1647ರವರೆಗೆ ಸುಮಾರು 37 ವರ್ಷ ಆಳಿದಂಥ ರಾಣಿ. ಅವರ ಅವಧಿಯಲ್ಲಿ 1632ರಲ್ಲಿ ರಾಮನಾಥ ಅರಸನ ಮಡದಿಯಾದಂಥ ಕಾರ್ಕಳದ ರಾಮನಾಥ ಅರಸನ ಮಡದಿಯಾದ ಎರಡನೆಯ ಮಧುರಕ್ಕ ದೇವಿಯ ಕಾಲದಲ್ಲಿ ಈ ಭಗವಾನ್ ಬಾಹುಬಲಿ ಸ್ವಾಮಿಯ ಪ್ರತಿಷ್ಠೆ ನೆರವೇರ್ತದೆ. ಗಂಡನ ಆತಂಕ ಒದಗಿದಾಗ ಆ ಆತಂಕವನ್ನು ದೇವರ ಪೂಜೆಯಲ್ಲಿ ಮಾಡಬಾರ್ದು ಅನ್ನುವ ಸಂದೇಶವನ್ನು ನೀಡಿ ಮಧುರಕ್ಕ ದೇವಿ ಪತಿಯ ಮನಸ್ಸನ್ನು ಒಲಿಸಿ ಈ ಮಹಾಮಸ್ತಕಾಭಿಷೇಕವನ್ನು ಜನತೆಯ ಸಲುವಾಗಿ, ಲೋಕ ಕಲ್ಯಾಣ ಸಲುವಾಗಿ ಆರಂಭ ಮಾಡ್ತಾರೆ. ಆನಂತರ ಆಳಿದಂಥ ಎಲ್ಲ ಅರಸರು ವಿವಿಧ ರೀತಿಯ ಒಂದು ಸವಾಲುಗಳನ್ನು ರಾಜ್ಯದಲ್ಲಿ ಎದುರಿಸಿದ್ರೂ ಕೂಡ ಪ್ರತಿ 12 ವರ್ಷಕ್ಕೊಮ್ಮೆ ನಿಂತು ಹೋದಂಥ ಮಹಾಮಸ್ತಕಾಭಿಷೇಕ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ಇಲ್ಲಿಯ ಮಠಾಧಿಪತಿಗಳ ಮಾರ್ಗದರ್ಶನದಲ್ಲಿ ಅತ್ಯಂತ ಸಾಂಗವಾಗಿ ಇಲ್ಲಿಯ ಸಮಗ್ರ ಧರ್ಮಬಂಧುಗಳ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀಮಂತ ಮನಸ್ಸಿನ ಶ್ರಾವಕಿಯರ ಸಹಕಾರದಿಂದ 11 ದಿನಗಳ ಕಾಲ ನೆರವೇರ್ತಾ ಇದೆ. 10 ದಿನಗಳ ಕಾಲ ನೆರವೇರ್ತಾ ಇದೆ. 1928ರಲ್ಲಿ ಶ್ರೀ ಜೈನ ಮಠ ಮೂಡುಬಿದ್ರಿಯ ವತಿಯಿಂದಲೇ ಸುಮಾರು 11 ದಿನಗಳ ಕಾಲ ವೈಭವಪೂತವಾಗಿ ಈ ಮಹಾಮಸ್ತಕಾಭಿಷೇಕ ಜರುಗಿತ್ತು. ಆನಂತರ 1956ರಲ್ಲಿ, ಆನಂತರ 21ನೇ ಶತಮಾನದ ಆದಿಭಾಗದಲ್ಲಿ ನಮ್ಮ ಪಟ್ಟಾಭಿಷೇಕ ಆದ ನಂತರ 2000ನೇ ಇಸ್ವಿಯಲ್ಲಿ ಪ್ರಥಮ ಮಹಾಮಸ್ತಕಾಭಿಷೇಕ ಜರುಗಿತ್ತು. ಆನಂತರ 2012 ಇದು ನಮಗೆ 3ನೆಯ ಮಹಾಮಸ್ತಕಾಭಿಷೇಕ 2024.